ಸೋಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ವಾರ್ತೆದೇವರ ದೇಶದ ಅಭಿವೃದ್ಧಿದ ಶಕೆ ಜವಾಹರ್ಲಾಲ್ ನೆಹರು ಹಿಡಿದು ಶುರು ಆಗಿದ್ದು ರಾಜ್ಯದ ದುಂಬುದ ಮಂತ್ರಿ ಬಿ ರಮಾನಾಥ್ ರೈ ಪಂತೇರು ಕಡೀರ್ದ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಜನ್ಮದಿನಾಚರಣೆಯಲ್ಲಿ ಕೊಡು ಸೋಮವಾರ ಕುಡ್ಲದ ನೆಹರು ಮೈದಾನೋಡು ನೆಹರು ಮೂರ್ತಿಗೆ ಪುರ್ಪಾರ್ಪಣೆ ಮಲ್ತದು ಆರು ಪಾತೇರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿದ ನಿಲೆಟ್ ದೇಶದ ಕಡೀರ್ದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರುವಿನ ಜನ್ಮದಿನಾಚರಣೆಯಲ್ಲಿ ಕೊಡು ಕುಡ್ಲದ ನೆಹರು ಮೈದಾನದ ನೆಹರು ಮೂರ್ತಿಗೆ ಮಾಲೆ ಪಾಡ್ದು ಮರ್ಯಾದೆ ಸಂದಾಯಿತ ಮಲ್ತೇರು. ಕಾಂಗ್ರೆಸ್ ಪಕ್ಷದ ನಿಲೆಟ್ ನಡೆತಿನ ಈ ಕಾರ್ಯಕ್ರಮಟು ಪಕ್ಷದ ಹಿರಿಯ ನಾಯಕಿ ರಾಜ್ಯದ ದುಂಬುದ ಮಂತ್ರಿ ಬಿ ರಮಾನಾಥ್ ರೈ ನೆಹರು ಮೂರ್ತಿಗೆ ಪುರ್ಪಾರ್ಪಣೆ ಮಲ್ತೇರು. ಪಕ್ಷದ ಹಿರಿಯ ನಾಯಕಿ ಇಬ್ರಾಹಿಂ ಕೋಡಿಜಾಲ್, ದುಂಬುದ ಮೇಯರ್ ಶಶಿಧರ ಹೆಗ್ಡೆ, ಕಾರ್ಪೊರೇಟರ್ ನವೀನ್ ಡಿಸೋಜ, ದುಂಬುದ ಶಾಸಕರು ಜೆಆರ್ ಲೋಬೋ, ನಾಯಕರು ಟಿಕೆ ಸುಧೀರ್, ಕುಮಾರಿ ಅಪ್ಪಿ, ಶಾಹುಲ್ ಹಮೀದ್ ಪಾಲ್ದೆ ತುಂಡಿರು. ರಮಾನಾಥ್ ರೈ ಪಾತಿರ್ದು ದೇಶದ ಅಭಿವೃದ್ಧಿ ಬಗೆಟ್ ದಿಟ್ಟಿ ಇತ್ತಿನ ನೆಹರು ಜೋಕ್ಲಿಡ ಭಾರಿ ಪ್ರೀತಿದಿ ಒಂದು ಅಕ್ಲಿಗೆ ಚಾಚಾ ಆದಿತ್ತಿರು. ದೇಶದ ಅಭಿವೃದ್ಧಿದ ಶಕ್ಕೆ ಆರೇಡ್ದು ಶುರು ಆಂಡ್ ಪಂಡೇರು. ಇಂಜಿನಿಯರ್ ಕಾಲೇಜ್ ಮಾಡಿದವರು ಯಾರು, ಕೋರ್ಟ್ ಮಾಡಿದವರು ಯಾರು? ಬಹುಶಃ ಇದನ್ನೆಲ್ಲ ಇವರು ಈಗಿನ ಹೊಸ ಹುಟ್ಟಿಕೊಂಡಿರ್ತಕ್ಕಂಥ ಜನರಿಗೆ ಅದು ಅರ್ಥ ಆಗಲಿಕ್ಕಿಲ್ಲ. ಬಹುಶಃ ಅದರ ಸೋಗಲಾಡಿತನ ಅವರಲ್ಲಿ ಎದ್ದು ಕಾಣ್ತದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಬಹುಶಃ ಜವಾಹರ್ಲಾಲ್ ನೆಹರು ಅವರನ್ನು ನಾವು ಯಾವತ್ತೂ ಕೂಡ ಬರೆಯುವಂಥದ್ದಲ್ಲ. ಇದು ಜವಾಹರ್ಲಾಲ್ ನೆಹರು ಬಂದಿರತಕ್ಕಂಥ ನೆಹರು ಮೈದಾನ. ಇದು ನಾವು ಭಾಳ ಧೈರ್ಯದಿಂದ ಗರ್ವದಿಂದ ಇದು ನೆಹರು ಮೈದಾನ ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ಸಂತೋಷ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಸಂಚಾರ ನಿಯಮ ಮೀರಿನ ದಂಡದ ಕಾಸನ್ನು ಪೋಸ್ಟ್ ಆಫೀಸ್ ರೇಡ್ ಕಟ್ಟುವ ವ್ಯವಸ್ಥೆಗೆ ಭಾರತೀಯ ಅಂಚೆ ಇಲಾಖೆದ ಕುಡ್ಲ ವಿಭಾಗ ಬೊಕ ಕುಡ್ಲ ನಗರ ಪೊಲೀಸ್ ಇಲಾಖೆ ಒಪ್ಪಂದ ಮಲ್ತೊಂದುಂಡು. ಸಂಚಾರ ನಿಯಮ ಮೀರಿನ ದಂಡದ ಕಾಸನ್ನು ಪೋಸ್ಟ್ ಆಫೀಸ್ ರೇಡ್ ಕಟ್ಟುವ ವ್ಯವಸ್ಥೆಗೆ ಭಾರತೀಯ ಅಂಚೆ ಇಲಾಖೆದ ಕುಡ್ಲ ವಿಭಾಗ ಬೊಕ ಕುಡ್ಲನಗರ ಪೊಲೀಸ್ ಇಲಾಖೆ ಒಪ್ಪಂದ ಮಲ್ತೊಂದುಂಡು. ಕುಡ್ಲನಗರ ಪೊಲೀಸ್ ಕಮಿಷನರ್ ಆಫೀಸಿಡ್ ಸೋಮವಾರ ನಡೆತಿನ ತಕ್ಕ ಮಟ್ಟದ ಕಾರ್ಯಕ್ರಮಟು ಪೋಸ್ಟ್ ಇಲಾಖೆದ ಕುಡ್ಲ ವಿಭಾಗದ ಹಿರಿಯ ಪೋಸ್ಟ್ ಮುಖ್ಯಸ್ಥರು ಶ್ರೀಹರ್ಷ ಬೊಕ ಕುಡ್ಲ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಈ ಒಪ್ಪಂದಗೂ ದಸ್ಕತ್ ಪಾಡಿಯರು. ಡಿಸಿಪಿ ಅಂಶುಕುಮಾರ್, ಎಸಿಪಿ ಗೀತಾ ಕುಲಕರ್ಣಿ ಬೊಕ ಪೋಸ್ಟ್ ಇಲಾಖೆದ ಅಧಿಕಾರಿಗಳು ಈ ಪೊರ್ತುಡು ಇತ್ತಿರು. ಹಿರಿಯ ಪೋಸ್ಟ್ ಮುಖ್ಯಸ್ಥರು ಶ್ರೀಹರ್ಷ ಪಾತಿರ್ದು ಸಂಚಾರ ನಿಯಮ ಮೀರ್ನ ದಂಡದ ಕಾಸ್ ಕಟ್ಟಿರೆ ನನ್ನ ನಲಿಪುನ ಅಗತ್ಯ ಇಜ್ಜಿ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆಡು ಒಟ್ಟು 188 ಪೋಸ್ಟ್ ಆಫೀಸ್ ಇತ್ತದು. ಈ ಮಾತಾ ಪೋಸ್ಟ್ ಆಫೀಸ್ ದಂಡ ಕಟ್ಟೋಲಿ ಎಂದು ಪಂಡೇರು. ಇಶ್ಯೂ ಆದ ಮೇಲೆ ಅದನ್ನು ಕಟ್ಟಲಿಕ್ಕೆ ಈಗ ಆನ್ಲೈನ್ ಮೋಡ್ ಒಂದಿದೆ. ಸೊ ಆನ್ಲೈನ್ ಇಲ್ಲಿಟ್ರೇಟ್ ಆನ್ಲೈನ್ ಕಟ್ಟಲಿಕ್ಕೆ ಯಾರಿಗೆ ಆಗ್ತಾ ಇಲ್ಲ ಅವರಿಗೆ ಕಟ್ಟಬೇಕಾದ್ರೆ ಈಗ ಮಂಗಳೂರಲ್ಲಿ ಕೇವಲ 4 ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗಳಿದೆ ಮತ್ತು ಮಂಗಳೂರು 1 ಸೆಂಟರ್ಗಳು ಕೇವಲ 4 ಇದೆ. ಸೊ ಒಬ್ರು ಒಂದ್ಸರಿ ಚಲನ್ ಇಶ್ಯೂ ಆದ್ಮೇಲೆ ಲಾ ಎವಿಡೆನ್ಸ್ ಹೌದು ನಾನು ಕಟ್ತೇನೆ, ಋಣ ಮುಕ್ತ ಆಗ್ತೇನೆ, ಕಟ್ಟಿ ಇನ್ನು ಮುಂದೆ ಮಾಡ್ತೇನೆ ಅಂತ ಹೇಳುವವನಿಗೆ ಕೂಡ ಈಗ ಅಂದ್ರೆ 4 ದೂರದಿಂದ ಇದ್ದವರು 4 ಪ್ಲೇಸ್ ಅಲ್ಲಿ 4 ಮಂಗಳೂರು 1 4 ಟ್ರಾನ್ಸ್ಪೋರ್ಟೇಷನ್ ಬಂದು ಕಟ್ಟಬೇಕಾದ ಅನಿವಾರ್ಯತೆ ಇದೆ. ಸೊ ಈ ಇನಿಷಿಯೇಟಿವ್ ಒಂದಿಗೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ 188 ಪೋಸ್ಟ್ ಆಫೀಸ್ ಇದೆ. ಕರ್ನಾಟಕದಾದ್ಯಂತ ಈಗ ಬೆಂಗಳೂರಿನವರಲ್ಲಿ ಬಂದು ಟ್ರಾಫಿಕ್ ವೈಲೇಷನ್ ಆಯಿತು, ಅವರಿಗೆ ಕಟ್ಟಬೇಕು ಮನಸ್ಸಿದ್ರೆ ನಮ್ಮ ಬೆಂಗಳೂರು ಪೋಸ್ಟ್ ಆಫೀಸ್ ಅಲ್ಲಿ ಕೂಡ ಕಟ್ಟಬಹುದು. ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪಾತಿರ್ದು ಈ ವ್ಯವಸ್ಥೆ ಜನಕ್ಲಿಗೆ ಭಾರಿ ಅನುಕೂಲ ಆತಂದು ದಂಡ ಕಟ್ಟೆರೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬೊಕ್ಕ ಮಂಗಳೂರು 1 ಸೆಂಟರ್ಗೆ ಪೋಡುಂದಿಜ್ಜಿಂದು ಪಂಡೇರು. ನಾವೇನು ಕನ್ವೀನಿಯನ್ಸ್ ಚಾರ್ಜಸ್ ಅಂತ ಹೇಳಿದ್ವಿ, ಇಟ್ ಇಸ್ ಕ್ವೈಟ್ ರೀಸನಬಲ್. ಈಗ 1,000 ಫೈನ್ ಕಲೆಕ್ಟ್ ಮಾಡಲಿಕ್ಕೆ ನಮಗೂ ಕಟ್ಟೋದು ಕಷ್ಟ. ಎಷ್ಟೋ ಜನ ಕಟ್ಟಲಿಕ್ಕೆ ಬಿಲ್ಲಿಂಗ್ ಇರ್ತಾರೆ, ಆದರೆ ಬಂದು ಕಟ್ಟಲಿಕ್ಕೆ ಸಮಸ್ಯೆ ಆಗಿರುತ್ತೆ. ಆನ್ಲೈನ್ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳು ಅವ್ರು ಮಾಡ್ಕೊಂಡಿರ್ತಾರೆ, ಬಿಟ್ಟರೆ ಬೇರೆ ಎಲ್ಲರಿಗೂ ಅದು ಅನುಕೂಲ ಆಗಲ್ಲ. ಈ ಆಟೋಮೇಷನ್ ಸೆಂಟ್ರಲ್ಲಿ ಯಾವುದಾದ್ರು ವೈಲೇಷನ್ ನಮ್ಮಲ್ಲಿ ಕ್ಯಾಪ್ಚರ್ ಆದಾಗ ಆ ವೆಹಿಕಲ್ ನಂಬರ್ ಬೇಸಿಸ್ ಮೇಲೆ ಅದರಲ್ಲಿ ಯಾವ್ಯಾವ ಹಿಂದೆ ವೈಲೇಷನ್ ಆಗಿದೆ ಅನ್ನೋ ಕಂಪ್ಲೀಟ್ ಬಿಲ್ಲು ಹೋಗುತ್ತೆ. ಸೊ ಅದೆಲ್ಲದರಿಂದಲೇ ಇದೊಂದು ಭಾಳ ಒಳ್ಳೆ ಸುಗಮ ಹಣ ಪಾವತಿ ವ್ಯವಸ್ಥೆ. ಅಚ್ಚದ ಮಾಧ್ಯಮ ಇಡೀ ಸಾಹಿತ್ಯ ಲೋಕನು ಬಚಾವ್ ಮಲ್ತೊಂದುಂಡು ಸಾಹಿತಿ ಸಂಘಟಕರು ಪ್ರೊಫೆಸರ್ ಬಾಲಕೃಷ್ಣ ಗಟ್ಟಿ ಪಂತಿರು. ಅಮ್ಮುಂಜೆ ಶಾಲೆಡು ಬಂಟ್ವಾಳ ತಾಲೂಕುದ 22ನೇ ಕನ್ನಡ ಸಾಹಿತ್ಯ ಸಮ್ಮೇಳನಡು ಆರು ಗುರ್ಕಾರ್ಮೆ ವಹಿಸಿದಿತ್ತಿರು. ಬಂಟ್ವಾಳ ತಾಲೂಕುದ ಅಮ್ಮುಂಜೆ ಅನುದಾನಿತ ಶಾಲೆಡು 2 ದಿನದ ಬಂಟ್ವಾಳ ತಾಲೂಕು 22ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆತಂಡು. ಸಮ್ಮೇಳನದ ದುಂಬತ್ತ ಬಡಕಬೈಲು ಪರಮೇಶ್ವರರಾವ್ ಮಹಾದ್ವಾರದಲ್ಪ ಕನ್ನಡ ಭುವನೇಶ್ವರಿನ ಮೆರವಣಿಗೆ ಉದಿಪನಾಂಡು. ಪೊಳಲಿ ರಾಮಕೃಷ್ಣ ತಪೋವನದ ಶ್ರೀ ವಿವೇಕ ಚೈತನ್ಯಾನಂದ ಸ್ವಾಮೀಜಿ, ತೆಂಕ ಬುಳ್ಳೂರು ಸೈಂಟ್ ಮೈಕಲ್ ಇಂಗ್ರೇಜದ ಧರ್ಮಗುರು ಪ್ಯಾಟ್ರಿಕ್ ಸಿಕ್ವೇರ, ಬಡಕಬೈಲ್ ಬದ್ರಿಯ ಜುಮ್ಮಪಳ್ಳಿದ ಖತೀಬ್ ಕೆ ಇಲಿಯಾಸ್ ಮೆರವಣಿಗೆ ಉದಿಪನ ಮಲ್ತೇರು. ಅಮ್ಮುಂಜಿ ಗ್ರಾಮ ಪಂಚಾಯತ್ ಗುರ್ಕಾರಿರು ವಾಮನ ಆಚಾರ್ಯ, ಕರಿಯಂಗಳ ಗ್ರಾಮ ಪಂಚಾಯತ್ ಗುರ್ಕಾರಿರು ಚಂದ್ರಹಾಸ ಪಲ್ಲಿಪಾಡಿ, ಬಡಗಬುಳ್ಳೂರು ಗ್ರಾಮ ಪಂಚಾಯತ್ ಗುರ್ಕಾರಿರು ಪ್ರಕಾಶ್ ಆಳ್ವ ಕನ್ನಡ ಭುವನೇಶ್ವರಿಗೂ ಪುರ್ಪಾರ್ಪಣೆ ಮಲ್ತೇರು.
ಅಮ್ಮುಂಜೆ ಅನುದಾನಿತ ಶಾಲೆ ಮುಟ್ಟ ಕನ್ನಡ ಭುವನೇಶ್ವರಿನ ಮೆರವಣಿಗೆ ನಡಪಾದು ಪ್ರೊಫೆಸರ್ ಕೆ ಬಾಲಕೃಷ್ಣ ಗಟ್ಟಿ ಗುರ್ಕಾರ್ಮಿಡ್ ಸಮ್ಮೇಳನ ಶುರುವಾಂಡು. ಕನ್ನಡ ಸಾಹಿತ್ಯ ಪರಿಷತ್ ಬಂಟ್ವಾಳ ತಾಲೂಕು ಗುರ್ಕಾರಿರು ವಿಶ್ವನಾಥ ಬಂಟ್ವಾಳ ಸಮ್ಮೇಳನದ ಬಗೆಟ್ ಸುರೂತ ಪಾತಿರ ಪಂಡಿರು. ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿ ಸಮ್ಮೇಳನ ಉದಿಪನ ಮಲ್ತಿರು. ರಾಜೇಶ್ ನಾಯ್ಕ್ ಪಾತಿರ್ದು ಸಾಹಿತ್ಯ ಸಮ್ಮೇಳನ ನಡಪಾದು ಕನ್ನಡ ಭಾಷೆಗೆ ಹೊಸ ಉಲ್ಲಾಸ ಮೂಡಾದನೆಂದು ಪಂಡಿರು. ಗ್ರಾಮೀಣ ಪ್ರದೇಶದ ಜನರಿಗೆ ಯಾವುದೇ ಇಂಥ ದೊಡ್ಡ ದೊಡ್ಡ ಸಮಾರಂಭಗಳನ್ನು ಆಯೋಜನೆ ಮಾಡೋದೇನು ದೊಡ್ಡ ಕೆಲಸ ಇಲ್ಲ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೇವೆ. ಅದು ನಮ್ಮ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ದೇವಸ್ಥಾನಗಳ ಬ್ರಹ್ಮಕಲಶ ಆಗಲಿ, ದೈವಸ್ಥಾನಗಳಲ್ಲೇ ನಡೆಯುವಂಥ ಸಮಾರಂಭಗಳಾಗಲಿ, ದಿನನಿತ್ಯ ನಾವು ಈ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಸಮಾರಂಭಗಳನ್ನು ದೊಡ್ಡ ಮಟ್ಟದಲ್ಲಿ ಆಚರಿಸಿ ನಮಗೆ ಗ್ರಾಮೀಣ ಮಟ್ಟದಲ್ಲಿ ಇಂಥ ಸಮಾರಂಭ ಆಚರಿಸುವುದು ಬಹಳಷ್ಟು ಸುಲಭದ ವಿಷಯ ಆಗಿದೆ. ಪೇಟೆಗಿಂತ ಒಂದು ಅರ್ಬನ್ ಏರಿಯಾಕ್ಕಿಂತಲೂ ರೂರಲ್ ಏರಿಯಾದವರು ಇಂಥ ಸಮಾರಂಭ ಮಾಡೋದಲ್ಲಿ ಎತ್ತಿದ ಕೈ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಪ್ರೊಫೆಸರ್ ಬಾಲಕೃಷ್ಣ ಗಟ್ಟಿ ಪಾತಿರ್ದು ಸಾಹಿತ್ಯ ಬೊಕ್ಕ ಅಚ್ಚಿದ ಮಾಧ್ಯಮ ಒಂಜಕೊಂಜಿ ಒದಗುನವು ಆದಿತ್ತದು ಒಂಜಿ ನನೊಂಜಿಕ್ ಪ್ರತ್ಯಕ್ಷವಾದ ಅತ್ತಂಡ ಪರೋಕ್ಷವಾದ ಉಮೇದು ಕೊರೊಂದೆ ಬೈದಂಡು ಅಚ್ಚಿ ಮಾಧ್ಯಮ ಇಡೀ ಸಾಹಿತ್ಯ ಲೋಕನು ಬಚಾವ್ ಮಲ್ತೊಂದು ಪಂಡಿರು. ತನ್ನ ಮಾತೃಭಾಷೆಯಲ್ಲಿ ಮಾತನಾಡಬಹುದು. ಅದು ತುಳು ಇರ್ಬೋದು, ಅದು ಕೊಂಕಣಿ ಇರ್ಬೋದು, ಅದು ಕನ್ನಡ ಇರ್ಬೋದು. ನಮ್ಮ ಮಗು 24 ಗಂಟೆಯೂ ಇಂಗ್ಲಿಷ್ನಲ್ಲಿ ಮಾತನಾಡಬೇಕು ಎಂಬ ಒತ್ತಡ ಹೇರುವುದು ಮಹಾ ದೊಡ್ಡ ತಪ್ಪು. ಆದ್ದರಿಂದ ಮಕ್ಕಳಲ್ಲಿ ಕನ್ನಡ ಭಾಷೆಯ ಬಗ್ಗೆ, ಓದಿನ ಬಗ್ಗೆ, ಬರವಣಿಗೆಯ ಬಗ್ಗೆ 4 ಭಾಷೆಗಳನ್ನು ಕಲಿಯುವ ಬಗ್ಗೆ ನಾವು ಪ್ರೋತ್ಸಾಹಿಸಬೇಕು. ಕನ್ನಡ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಗುರುಕಾರ್ಯರು ಡಾಕ್ಟರ್ ಎಂ ಪಿ ಶ್ರೀನಾಥ್, ಬಂಟ್ವಾಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ಗುರುಕಾರ್ಯರು ಡಾಕ್ಟರ್ ಸುರೇಶ್ ನೆಗಳಗುಳಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಸರಪಾಡಿ ಅಶೋಕ್ ಶೆಟ್ಟಿ, ಪುದರ್ಪೋಯಿ ಭಾಷಣಗಾರ್ದಿ ಸಂಧ್ಯಾ ಶೆನೈ, ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯತುವನಾಧಿಕಾರಿ ರಾಜಣ್ಣ, ದುಂಬುದ ಪ್ರಿನ್ಸಿಪಾಲರು ಗುಂಡಿಲಗುತ್ತು ಶಂಕರ್ ಶೆಟ್ಟಿ, ತಾಲೂಕು ಬಿಲ್ಲವ ಸಂಘದ ಗುರುಕಾರ್ಯರು ಸೇಸಪ್ಪ ಕೋಟ್ಯಾನ್ ಪಚ್ಚಿನಡ್ಕ, ಎ ಜೀವರಾಜ ಶೆಟ್ಟಿ ಅಮ್ಮುಂಜಿಗುತ್ತು, ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಮಂಜಯ್ಯ ಶೆಟ್ಟಿ, ದೇವದಾಸ್ ಹೆಗ್ಡೆ, ಬಂಟ್ವಾಳ ಬಿಜೆಪಿ ಮಂಡಲ ಗುರುಕಾರ್ಯರು ದೇವಪ್ಪ ಪೂಜಾರಿ, ಅಮ್ಮುಂಜಿ ಗ್ರಾಮ ಪಂಚಾಯತ್ ಗುರುಕಾರ್ಯರು ವಾಮನ ಆಚಾರ್ಯ, ಕರಿಯಂಗಳ ಗ್ರಾಮ ಪಂಚಾಯತ್ ಗುರುಕಾರ್ಯರು ಚಂದ್ರಹಾಸ ಪಲ್ಲಿಪಾಡಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಲೈನ ನಯನ, ಮಲ್ಲಿಕಾ, ಸುಜಾತ ಕುಮಾರಿ ಪಾಲ್ದೆ ತೊಂಡಿರು. ರಮೇಶ್ ಅಮ್ಮುಂಜೆ ಬೂಕುದ ಪ್ರದರ್ಶನ ಬೊಕ ಮಾರಾಟ ಉದಿಪನ ಮಲ್ತೀರು. ಯಕ್ಷಗಾನ ಕಲಾರಂಗ ಉಡಿಪುದ 2022ನೇ ಸಾಲದ ಪ್ರಶಸ್ತಿ ಕೊರ್ಪನ ಲೀಸ್ ಕುಡ್ಲದ ಪುರಭವನರು ನಡೆದಿದೆ. ಯಕ್ಷಗಾನಾಭಿಮಾನಿ ಸಂಘಟಕರು ಕುಡ್ಲ ಕೆಎಂಸಿ ಆಸ್ಪತ್ರೆದ ಡಾಕ್ಟರ್ ಪದ್ಮನಾಭ ಕಾಮತ್, ಗುರ್ಕಾರ್ಮಿಡಿ ಹಿರಿಯ ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಕಾರ್ಯಕ್ರಮ ಉದಿಪನ ಮಲ್ತೀರು. ಯಕ್ಷಗಾನ ಕಲಾರಂಗ ಉಡಿಪುದ ನಿಲಿಟ್ಟು ಕುಡ್ಲದ ಪುರಭವನಡು ಪ್ರಶಸ್ತಿ ಕೊರ್ಪನ ಕಾರ್ಯಕ್ರಮ ಇಡೀ ದಿನ ಅಟ್ಟಣೆಯಾದಿತ್ತು. ಕುಡ್ಲದ ಕೆಎಂಸಿ ಆಸ್ಪತ್ರೆದ ಡಾಕ್ಟರ್ ಪದ್ಮನಾಭ ಕಾಮತ್ ಗುರುಕಾರ್ಮಿಡ್, ಹಿರಿಯ ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಕಾರ್ಯಕ್ರಮ ಉದಿಪನ ಮಲ್ತೀರು. ಪ್ರಭಾಕರ ಜೋಶಿ ಪಾತಿರ್ದು ಯಕ್ಷಗಾನ ಕಲೆಕ್ ಯುನೆಸ್ಕೋ ಸಂಸ್ಥೆದ ಮರ್ಯಾದೆ ಅಗತ್ಯ ಉಂಡು ಒಂದೆಡ್ದು ಲೋಕದೊರ್ಮೆಡ್ ಕಾರ್ಯಕ್ರಮ ದುಂಬುದಿಯರ ಅವಕಾಶ ತಿಕ್ಕುನೆತ ಒಟ್ಟುಗೂ ಯಕ್ಷಗಾನ ಸಂಬಂಧದ ಕೆಲಸೊಲೆಗ್ ಉಮೇದು ತಿಕ್ಕುನಂಚಾಪುಂಡು. ಈ ಕಲೆತ ರಕ್ಷಣೆಗ್ ರಾಷ್ಟ್ರೀಯ ಮಾದರಿ ಸೃಷ್ಟಿ ಮಲ್ತನವು ಕಲಾರಂಗ ಒಡಿಪುದಕ್ಲೆಂದು ಪಂಡೇರು. ಕಲೆ, ಕಲಾವಿದರ ಹಿತರಕ್ಷಣೆ, ಕಲೆ ಅಕಾಡೆಮಿಕ್ಸ್ ಅನ್ನು ಒಟ್ಟು ಮಾಡಿ ಸಬ್ಕಾ ಸಾಥ್ ಮಾಡಿಕೊಂಡು ಅಸಾಧಾರಣವಾಗಿ ಕೆಲಸ ಮಾಡುವ ವಿಸ್ಮಯಕರವಾದ ಒಂದು ಸಂಸ್ಥೆ ಯಕ್ಷಗಾನ ಕಲಾರಂಗ. ಕಲೆ ಸಂರಕ್ಷಣೆಗೆ ನ್ಯಾಷನಲ್ ಮಾಡೆಲ್, ರಾಷ್ಟ್ರೀಯ ಮಾದರಿಯೊಂದನ್ನು ಸೃಷ್ಟಿಸಿದ ಕಲಾರಂಗ. ಬೇರೆ ಬೇರೆ ಸಂಸ್ಥೆಗಳಿದೆ, 25 ವರ್ಷ 50 ವರ್ಷ ಆಗಿದೆ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಮೇಳಗಳು ಅವರು ಇವರು. ಈಗ ಉಜಿರೆ ಕೊರಿಯ ವಿಠಲ್ ಶಾಸ್ತ್ರಿ, ಇಲ್ಲಿಯ ಪಟ್ಲ ಫೌಂಡೇಶನ್ ಹಲವು ವರ್ಷಗಳಿಂದ ಅದೊಂದು ವ್ಯಕ್ತಿ ವರ್ಚಸ್ಸಿನ ಮೇಲೆ ನಡೆಯುವ ಸಂಸ್ಥೆ. ಇದಾಗಲ್ಲ. ಎಷ್ಟು 35 ಮನೆಗಳನ್ನು ಕಟ್ಟಿಯಾಯಿತು. ಅವರ ಕಲಾರಂಗದ ವರದಿ ಇಲ್ಲಿದ್ದರೆ ತೋರಿಸ್ತಿದ್ದೆ. ಆಕರ್ಷಕವಾದ ಇನ್ಕ್ಲೂಸಿವ್ ಆದ ವರದಿ, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಳುವ ಭಾವನೆ. ಡಾಕ್ಟರ್ ಪದ್ಮನಾಭ ಕಾಮತ್ ಗುರುಕಾರ್ಮಿದ ಪಾತ್ರ ಪಂಡಿತು
ಯಕ್ಷಗಾನ ಕಲಾವಿದರು ತನ್ಕುಲಿನ ಬೇಲದ ಒಟ್ಟುಗೂ ಆರೋಗ್ಯದ ಬಗೆಟ್ಗಳ ಗುಮನ ಕೊರಡು ಇಂಚಿಪದ ದಿನಕ್ರಡಿ ಹೆಚ್ಚಿನ ಕಲಾವಿದರಿಗೆ ಹೃದಯ ಸಂಬಂಧ ಸೀಕು ತೋಜುಂಡು ಪಾಕ ಕಡಿಟ್ಟು ಕ್ಯಾಂಪ್ ಮಲ್ತದು ಹೃದಯ ಪರೀಕ್ಷೆ ನಡಪಾವುದುಂಡು ಅವೇತ ಪ್ರಯೋಜನ ದೆತ್ತು ನೋಡುವುದು ಪಂಡಿರು. ಹಲವಾರು ವೈದ್ಯಕೀಯ ಕ್ಯಾಂಪ್ಗಳನ್ನು ನಡೆಸಿಕೊಟ್ಟ ಒಂದು ಗರಿಮೆ ಈ ಒಂದು ಯಕ್ಷಗಾನ ಕಲಾರಂಗದ್ದು. ಒಂದು ಸಣ್ಣ ಸ್ಫೂರ್ತಿ ನಾನು, ಆದರೆ ನಡೆಸಿಕೊಟ್ಟ ಒಂದು ಹೆಮ್ಮೆ ಕಲಾರಂಗಕ್ಕೆ ಸೇರ್ತದೆ. ಯಾಕೆಂದರೆ ಅದು ಬೆಳಗಿನಿಂದ ರಾತ್ರಿವರೆಗೆ ನಡೆದಿದೆ ಈ ಒಂದು ಬಣ್ಣದ ಕಮ್ಮಟ. ಪ್ರಾಯಶಃ ಅಂಥ ಒಂದು ಕಮ್ಮಟ ಯಾವತ್ತೂ ನಡೆದಿರಲಿಕ್ಕಿಲ್ಲ. ಎಲ್ಲ ಪ್ರಾತ್ಯಕ್ಷಿಕೆಗಳು, ಎಲ್ಲ ಬಣ್ಣದ ಒಂದು ಬೇರೆ ಬೇರೆ ವಿಧಾನಗಳು ಎಲ್ಲವನ್ನು ಆ ದಿವಸ ತೋರಿಸಿಕೊಟ್ಟಿದ್ದಾರೆ. ಯಕ್ಷಗಾನ ಅಕಾಡೆಮಿದ ದುಂಬುದ ಗುರುಕಾರ್ಯರು ಪ್ರೊಫೆಸರ್ ML ಸಾಮಗ, ಕೃಷ್ಣ ಪ್ರಸಾದ್ ಅಡ್ಯಂತಾಯ, ಯಕ್ಷಗಾನ ಅಕಾಡೆಮಿ ಸದಸ್ಯರು ಕದ್ರ ನವನೀತ ಶೆಟ್ಟಿ, ಯಕ್ಷಗಾನ ಕಲಾರಂಗದ ಗುರುಕಾರ್ಯರು ಎಂ ಗಂಗಾಧರ ರಾವ್, ಕಾರ್ಯಂತಿರು ಮುರಳಿ ಕಡೆಕಾರ್ ಬೊಕ್ಕ ಪದಾಧಿಕಾರಿಲು ಸದಸ್ಯರು ಪಾಲ್ದೆ ತೊಂಡಿರು. ವಿಚಾರಕೂಟ, ಯಕ್ಷಗಾನ ರೂಪಕ ಇಂಚ ತರಾವರಿ ಕಾರ್ಯಕ್ರಮಲಿನ ಅಟ್ಟಣ ಮಲ್ತಿತ್ತಿರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಸಮಾಜ ಸೇವಕರು ಮೂಡಂಬೈಲ ಡಾಕ್ಟರ್ ರವಿ ಶೆಟ್ಟಿ ದೋಣಿಂಜಗುತ್ತು ಮೇರೆಗೆ ಗುರುಪುರ ಬಂಟೇರ್ನ ಮಾತೃಸಂಘ ಗುರುಪುರದ ನಿಲೆಟ್ ಮೂಳೂರು ಮುಂಡಿತ್ತಾಯ ದೈವಸ್ಥಾನ ಗುರುಪುರದ ಸಾಯಡು ಗುರುಪುರ ಕುಕ್ಕದ ಕಟ್ಟದ ವೈದ್ಯನಾಥ ಕಲ್ಯಾಣ ಸಮುದಾಯ ಭವನಡು ಸಾರ್ವಜನಿಕ ಪುಟ್ಟೂರ ಮರ್ಯಾದೆ ಸಮರ್ಪಣೆ ಆಡು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಸಮಾಜ ಸೇವಕರು ಮೂಡಂಬೈಲ ಡಾಕ್ಟರ್ ರವಿ ಶೆಟ್ಟಿ ದೋಣಿಂಜಗುತ್ತು ಮೇರೆಗೆ ಗುರುಪುರ ಬಂಟೇರ್ನ ಮಾತೃಸಂಘ ಗುರುಪುರದ ನಿಲೆಟ್ ಮೂಳೂರು ಮುಂಡಿಂತಾಯ ದೈವಸ್ಥಾನ ಗುರುಪುರದ ಸಾಯಡು ಗುರುಪುರ ಕುಕ್ಕುದ ಕಟ್ಟಿದ ವೈದ್ಯನಾಥ ಕಲ್ಯಾಣ ಸಮುದಾಯ ಭವನಡು ಸಾರ್ವಜನಿಕ ಪುಟ್ಟೂರ ಮರ್ಯಾದೆ ಸಮರ್ಪಣೆ ಐತರ ಅಟ್ಟಣೆ ಆದಿತ್ತಂಡು. ಬಂಟೀರ್ನ ಯಾನೆನ ಆಡವೇರ್ನ ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ ಕಾರ್ಯಕ್ರಮ ಉದೀಪನ ಮಲ್ತದು ಎಡ್ಡೆಪ್ಪು ಬಯಕೇರು. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಈರ ಮಲ್ತನ ಆದರ್ಶ ಕೆಲಸಗಿ ನೀರಿಗೆ ತಿಕ್ಕಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿದ ಒಂಜಿ ಪೆರ್ಮೆ ಅವೀರ್ನ ಬದುಕಡ ಪೊರ್ಲಗಂಟಿಪ್ಪಡು ನಮ್ಮ ಈತೆ ಪ್ರಾರ್ಥನೆ ಮಲ್ಪೊಲಿ ದೇವರಿಗೆ ದೀರ್ಘಾಯುಸ್ಸು ಕರಡು ನನಾದ ಕಾಲ ಆದರ್ಶವಾಯಿನ ದಾಂಪತ್ಯದ ಬದುಕಡ ಒಂದು ವಿಶೇಷವಾಯಿನ ಸಾಧನೆ ಇರ್ನ ಗುರುತುಡಿಪಾಡು. ಕುಡ್ಡದ ಸೈಂಟ್ ಆಗ್ನೆಸ್ ಕಾಲೇಜಿನ ಉಪನ್ಯಾಸಕರು ಡಾಕ್ಟರ್ ಅರುಣ್ ಉಳ್ಳಾಲ ಡಾಕ್ಟರ್ ರವಿಶೆಟ್ಟರನ ಬಗೆಟ್ ಮೆಚ್ಚುಗೆದ ಭಾಷಣ ಮಲ್ತೇರು. ಬಿನ್ನೇರು ಬೊಕ್ಕ ಬಂಟೇರ್ನ ಸಂಗೋಲಿನ ನಾಯಕರು ಪಾಲ್ದೆ ತಂದು ಡಾಕ್ಟರ್ ರವಿಶೆಟ್ಟಿ ದೋಣಿಂಜೆ ಗುತ್ತು ಮೇರೆಗೆ ಪುಟ್ಟೂರ ಮರ್ಯಾದಿ ಸಮ್ಮಾನ ಮಲ್ತದು ಎಡ್ಡೆಪ್ಪು ಬಯಕೇರಿ. ಡಾಕ್ಟರ್ ರವಿಶೆಟ್ಟಿ ಪಾತಿರ್ದು ಪುಟ್ಟೂರ ಜನಕನ ಪ್ರೀತಿ ಮರ್ಯಾದೆ ತೋಂಡ ರಾಜ್ಯೋತ್ಸವ ಪ್ರಶಸ್ತಿ ತನಕ ಬೈದನತ್ತು ಅವು ಈ ಊರದ ಜನಕಲು ಬೊಕ್ಕ ಮುಂಡಿತ್ತಾಯ ದೈವಸ್ಥಾನಗೂ ಸಂದುಂಡು. ಗುರುಪುರ ಬಂಟೇರ್ನ ಮಾತೃಸಂಘದ ಗುರುಕಾರ್ಯರು ಸಂತೋಷ್ ಕುಮಾರ್ ಮಾತೆರ್ನಲ ಸಾಕರುಡು ಗೌಜಿಡ್ ನಡಪಾಯಿನ ಪುಟ್ಟೂರ ಮರ್ಯಾದೆ ದೆತೊನ್ನವಿ ಭಾರಿ ಪುಣ್ಯ ಅಂದ ಪಂಡಿರು. ಏಪಲ ಒಂಜಿ ಇಲ್ಲಲು ಒಂಜಿ ಬಾಳೆ ಪುಟ್ನೆದೊಕ್ಕ ಏಪಲ ಮತ್ತ ಅಕ್ಕಲ ಅಪ್ಪೆ ಮಗ ಮಸ್ತ್ ಆಶೆ ಪುಂಡು ಎನ್ನ ಮಗಿ ಇಂಚಾವುಡು ಒಂಜಿ ಕನ ಕಟ್ಟದು ಉಪ್ಪುವೇರು ಅಂಚೆ ಏಪಲ ನಿಕ್ಕಲು ಎಡ್ಡೆ ಅಭ್ಯಾಸ ಪಡೆಯೊಂದು ನಿಕ್ಕಲ್ ಆಲ್ವೇಸ್ ಟ್ರೈ ಟು ಫುಲ್ಫಿಲ್ ದ ಡ್ರೀಮ್ಸ್ ಆಫ್ ಯುವರ್ ಪೇರೆಂಟ್ಸ್ ಬಿಕಾಸ್ ಅಕ್ಕಲ ನಿಕ್ಕಲ మీద ಮಸ್ತ್ ಆಶೆ ದಿ ಒಂದು ಉಪ್ಪುವೇರು ಅಂಚೆ ಅದು ಆಯ್ನಾತು ಸಾಧನೆ ಮನ್ಪನ ಒಟ್ಟಿಗೆ ನಮ್ಮ ಜಸ್ಟಿಸ್ ಸಂತೋಷ್ ಹೆಗಡೆಯರ್ ಪನ್ಪನ ಪಾತೆರೊಂಡು ನಿಕ್ಕಲ ಇಂಜಿನಿಯರ್ ಆಲೆ ಡಾಕ್ಟರ್ ಆಲೆ ಎಡ್ಡೆ ಕೃಷಿಕಲ ಆಲೆ ಚಾರ್ಟರ್ಡ್ ಅಕೌಂಟೆಂಟ್ ಆಲೆ ಆಂಡ ಎಡ್ಡೆ ಒಂಜಿ ಮಾನವೀಯ ಒಂಜಿ ಎಡ್ಡೆ ಮನುಷ್ಯ ಯಾರೇ ಏಪಲ ಮರಪೊಚ್ಚಿಂದು. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ವಿ ಕ್ಯಾನ್ ಬಿಕಮ್ ಎನಿಥಿಂಗ್ ಬಟ್ ವಿ ಶುಡ್ ಆಲ್ವೇಸ್ ಟ್ರೈ ಟು ಬಿಕಮ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ಮೂಳೂರು ಮುಂಡಿತ್ತಾಯ ದೈವಸ್ಥಾನ ಗುರುಪುರದ ಗುರುಕಾರ್ಯರು ಪ್ರಮೋದ್ ಕುಮಾರ್ ರೈ ಗುರುಕಾರ್ಮೆ ವಹಿಸಿದ್ದಿರು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ, ದುಮ್ಮದ ಮಂತ್ರಿ ಬಿ ರಮನಾಥ್ ರೈ, ಶೆಡ್ಡೆ ಮಂಜುನಾಥ ಭಂಡಾರಿ, ಗುರುಪುರ ಬಂಟೇರ್ನ ಮಾತೃಸಂಘದ ಗುರುಕಾರ್ಯರು ಸಂತೋಷ್ ಶೆಟ್ಟಿ ಪೊಸಲಕ್ಕೆ, ಕಾರ್ಯಂತಿರು ಹರೀಶ್ ಶೆಟ್ಟಿ, ಬಾಕಿ ಮಾತ ಪದಾಧಿಕಾರಿಗಳು ನಿರ್ದೇಶಕರು ಅಭಿನಂದನಾ ಸಮಿತಿದಕ್ಕಲು ಪಾಲ್ದೆ ತೊಂಡಿರು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ವರ್ಷದ ದಿಂಡು ಉಚ್ಚಯ ದೀಪೋತ್ಸವ ಭಾರಿ ಗೌಜಿಡ್ ನಡತಂಡು. ರಥಬೀದಿಡು ಚಂದ್ರಮಂಡಲ ರಥೊಟು ದೇವೀರ್ನ ಉಚ್ಚಯ ಮೂರ್ತಿನ ಕುಲ್ಲಾದು ಉಚ್ಚಯ ನಡಪಾಯರು.
ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಡು ವರ್ಷದ ದಿಂಡು ಉಚ್ಚಯ ದೀಪೋತ್ಸವ ಭಾರೀ ಗೌಜಿಡ್ ನಡೆತಂಡು. ದಿಂಡು ಉಚ್ಚಯ ದೇವರಿಗೆ ದೀಪಾವಳಿ ಒಂದೆಡೆ ತಿಬಿಲೆ ಬೊಳ್ಪು ಪೊತ್ತಾದ ದೀಪನವೇ ಮುಖ್ಯವಾದುಂಡು. ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮ ನಡಪಾದು ರಥಬೀದಿಡು ಚಂದ್ರಮಂಡಲ ರಥೋಟು ದೇವೇರ್ನ ಉಚ್ಚಯ ಮೂರ್ತಿನ ಕುಲ್ಲದು ಉಚ್ಚಯ ನಡಪಾಯರು. ದೇವಸ್ಥಾನದ ಕುದುರುಡು ಕಟ್ಟದ್ನ ಗುರ್ಜಿಡು ದೇವರಿಗೆ ಪೂಜೆ ಮಲ್ತದು ಭಕ್ತರಿಗೆ ಪ್ರಸಾದ ಕುರಿಯರು. ದೇವಸ್ಥಾನದ ರಥಬೀದಿ ಕುದ್ರು ಬಸ್ ಸ್ಟ್ಯಾಂಡ್ ಇಂಚ ಮಾತ ಕಡೆಟ್ಟು ತಿಬಿಲೆ ಬೊಳ್ಪುದ ಸಿಂಗಾರಾದಿತ್ತಂಡು. ಊರ ಪರ ಊರ ಕಡಿಲ ಸಿರಿ ದುರ್ಗೆನ ಭಕ್ತರು ದೇವಸ್ಥಾನದ ಆಡಳಿತ ಮಂಡಳಿದಕ್ಲು ಅಸ್ರಣ್ಣೀರು ಮಾತ ದಿಂಡು ಉಚ್ಚೆಯಡು ಪಾಲ್ದು ತುಂಡಿರು. ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಮೂಡುಬಿದಿರೆ ಉಂದಿತ ಅಂಗಸಂಸ್ಥೆ ಶ್ರೀ ನಾರಾಯಣ ಸೇವಾ ದಳಬುಕ ನಾರಾಯಣ ಗುರು ಮಹಿಳಾ ಘಟಕ ಮುಕ್ಳಿನ ಒಟ್ಟು ಸೇರಿಗೆಡೆ 3ನೇ ವರ್ಷದ ಕೆಸರದ ಗೊಬ್ಬು 2022 ಪಂಪನ ಕಾರ್ಯಕ್ರಮ ಐತರ ಬೆದರದ ಚಂದ್ರಶೇಖರ ದೇವಸ್ಥಾನದ ಕೈತಲು ಉಪನ ಕರಿದುಪೋಯಿನ ದೊಡ್ಡಮನೆ ನಾರಾಯಣ ಪೂಜಾರಿಯನ್ನ ತೋಟದ ಇಲ್ಲದ ಕಂಡೋಡು ನಡೆತಂಡು. ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಮೂಡುಬಿದಿರೆ ಉಂದಿತ ಅಂಗಸಂಸ್ಥೆ ಶ್ರೀ ನಾರಾಯಣ ಸೇವಾ ದಳಬೊಕ್ಕ ನಾರಾಯಣ ಗುರು ಮಹಿಳಾ ಘಟಕ ಮುಕ್ಳಿನ ಒಟ್ಟು ಸಿರಿಗೇಡು 3ನೇ ವರ್ಷದ ಕೆಸರದ ಗೊಬ್ಬು 2022 ಪಂಪನ ಕಾರ್ಯಕ್ರಮ ಐತಾರ ಬೆದ್ರದ ಚಂದ್ರಶೇಖರ ದೇವಸ್ಥಾನದ ಕೈತಲು ಉಪನ ಕರಿದೊಯ್ಪಿನ ದೊಡ್ಡಮನೆ ನಾರಾಯಣ ಪೂಜಾರಿಯನ್ನ ತೋಟದ ಇಲ್ಲದ ಕಂಡು ನಡೆತಂಡು. ಕರ್ನಾಟಕ ಹೈಕೋರ್ಟ್ದ ನಿರ್ದೇಶಿತ ಹಿರಿಯ ವಕೀಲರು ಇರುವೈಲು ತಾರನಾಥ ಪೂಜಾರಿ ಕೆಸರದ ಗೊಬ್ಬು 2022 ಕಾರ್ಯಕ್ರಮವನ್ನು ಉದೀಪನ ಮಲ್ತೇರು. ತಾರನಾಥ ಪೂಜಾರಿ ಪಾತಿರ್ದು ಸಂಘಲು ಒಟ್ಟು ಸೇರಿದು ನಡಪಾಯಿನ ಕಾರ್ಯಕ್ರಮದ ಬಗೆಟ್ ಮೆಚ್ಚುಗೆ ತಿಳಿಪಾರು. ಹೆಸರುವಾಸಿಯಾಗಿ ಈ ದೇಶದಲ್ಲಿ ಒಂದು ವಿಶಿಷ್ಟ ಜಿಲ್ಲೆಯಾಗಿ ರೂಪುಗೊಂಡಿದೆ. ನಮ್ಮ ವಿಶೇಷ ಸಾಂಸ್ಕೃತಿಕ ಹಿನ್ನೆಲೆಗಳಾದ ಕಂಬಳ, ಯಕ್ಷಗಾನ, ಭೂತಾರಾಧನೆ ಹಾಗೂ ಹುಲಿ ವೇಷದ ಜೊತೆಗೆ ಇವತ್ತು ಈ ಕೆಸರದ ಗೊಬ್ಬು ಅಂತ ಹೇಳುವಂತ ಒಂದು ಹೊಸ ಕಾರ್ಯಕ್ರಮ ಅದಕ್ಕೆ ಸೇರ್ಪಡೆಗೊಳ್ಳುತ್ತಿರುವಂತದ್ದು ಸಂತೋಷದ ಸಂಗತಿ. ಶಾಸಕರು ಉಮಾನಾಥ ಕೋಟ್ಯನ್, ಬಿರುವೆರೆ ಮಹಾಮಂಡಲದ ಗುರುಕಾರ್ಯರು ರಾಜಶೇಖರ್ ಕೋಟ್ಯನ್ ಕಾರ್ಯಕ್ರಮ ಉದ್ದೇಶಿಸಿದ್ದು ಪಾತೇರಿಯರು. ಇನಿ ಗೊಬ್ಬರ ತುಂಬನೊಪ್ಪೆರೆವು ಕೈ ನೋಪುನೊಪ್ಪೆರೆವು ಕೈ ಕೊಯ್ಪಿನೊಪ್ಪೆರೆವು ಅಂಚಾದ ಕೃಷಿಯೇ ನಮ್ಮ ತುಳುನಾಡದ ಮೂಲ ಆಧಾರ. ಅಂದ್ರೆ ಇನಿ ನಿಖಲ್ನ ಪುಣ್ಯಾತ್ಮೇರು ನಿಕ್ಲಿತ್ತದ ಜವನೀರು ಇನಿ ಶಾಮಿಯಾನ ಪಾಡ್ದು ಸ್ಟೇಜ್ ಪಾಡ್ದು ಕಂಡದ ಸುತ್ತ ಅಲಂಕಾರ ಮಾಡ್ತದೆ ಬ್ಯಾಂಡ್ ವಾದ್ಯಡು ನಿಕ್ಲೇನು ಒಂಜಿ ದಿನ ಕೆಸರ್ಗೆ ಜಪ್ಪುಲೆಂದು ಲೆಪ್ಪು ನಂಚಿನ ದಿನ ನಿಖಲು ಪುಣ್ಯವಂತೇರು ದಾಯಲೈದು ನಂದಿಕೆ ಅನ್ನಗ ಕೆಸರು ಪನ್ಪುನ ಕನ್ನಡೋಡು ಗಾದೆಂಡು ಕೈ ಕೆಸರಾದ್ರೆ ಬಾಯಿ ಮೊಸರು ಕೈ ಕೆಸರನ್ನು ಪುಂಚಿನ ಮಾತ್ರ ನಂಗೆ ಬಂಜಿದಿಂಜುನಿ ಇನಿಲ್ಲ ಇನಿ ನೋಟು ನಿಕ್ಲು ಒಂಜಿ ಕರಕಬಾರ್ದು ಬೇಯ್ಪಂಡ ಅವು ಕರ್ಚುನು ಬಂಗಾರ ಒಂಜಿ ಕರಕಬಾರ್ದು ಬೇಯ್ಪಂಡ ಅವು ಮೆಲ್ಟ್ ಆಪುಂಡು ಅಂಡ ಇನಿ ಅರಿನೇ ನಮ್ಮ ಕರಕಬಾರ್ದು ಬೇಯ್ಪಂಡ ಮಾತ್ರ ನಂಗೆ ಗಂಜಿ ಆಪಿನಿ. ಮೂಡುಬಿದಿರೆ ನಾರಾಯಣ ಗುರು ಸೇವಾ ದಳದ ಗುರುಕಾರ್ಯರು ಶ್ರೀರಾಜ್ ಎಸ್ ಸನಿಲ್ ಗುರುಕಾರ್ಮ ವಹಿಸಿದ್ದೀರು. ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೇರ ಬೊಕ್ಕ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಬಿನ್ನೆರಾದು ಪಾಲ್ದೆ ತೊಂಡಿರು. ಕಬಡ್ಡಿ ಬೊಕ್ಕ ಬೇತೆ ಬೇತೆ ಗೊಬ್ಬಲು ನಡತಂಡು. ಮುಗಿತಲೀಸರು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಸೇವಾ ಸಂಘ ಮೂಡುಬಿದಿರದ ಗುರುಕಾರ್ಯರು ಬೊಕ್ಕ ವಕೀಲರು ಸುರೇಶ್ ಕೆ ಪೂಜಾರಿ ಗುರುಕಾರ್ಮೆ ವಹಿಸಿದ್ದೀರು. ಕುದ್ರೋಳಿ ಗುರು ಬೆಳದಿಂಗಳು ಸಂಸ್ಥೆದ ಗುರುಕಾರ್ಯರು ಆರ್ ಪದ್ಮರಾಜ್, ಶ್ರೀನಾರಾಯಣ ಗುರು ವಿಚಾರ ವೇದಿಕೆದ ರಾಜ್ಯ ಗುರುಕಾರ್ಯರು ಸತ್ಯಜಿತ್ ಸುರತ್ಕಲ್ ಪಾತಿರ್ದು ಕಾರ್ಯಕ್ರಮ ದೀವನ್ನ ಸಂಗುಲೆಗ್ ಮೆಚ್ಚುಗೆ ತಿರುಪಾಯರು. ಕೆಸರದ ಗೊಬ್ಬಲೆಡು ಪಾಲ್ದೆ ಸುಂದು ಗೆಂದು ನಕ್ಲೆಗ್ ಇನಾಮಲಿನ ಪಟ್ಟೀರು. ಬೇತೆ ಬೇತೆ ವಲಯದ ಬಿರುಬೇರೆ ಸಂಗೋಲಿನ ನಾಯಕರು ಕಾರ್ಯಕ್ರಮಟು ಪಾಲ್ದೆ ತುಂಡಿರು. ರೋಟರಿ ಕ್ಲಬ್ ಕುಡ್ಲ ಪೂರ್ವ ಉಂದಿತ ನೀಲಿಟ್ಟು ಸಮರ್ಪಣಾ 2022 ಪನ್ಪುಣ ಕಾರ್ಯಕ್ರಮ ಕುಡ್ಲಾಡು ನಡೆತಂಡು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ, ವಿದ್ವಾನ್ ಜಿಎಸ್ ನಟೇಶ್ ಬಿನ್ನೆರಾದಿತ್ತೇರು. ಟಿಆರ್ಎಫ್ ಟ್ರಸ್ಟಿ ಡಾಕ್ಟರ್ ಭರತ್ ಪಾಂಡ್ಯ ಕಾರ್ಯಕ್ರಮ ಉದೀಪನ ಮಲ್ತೇರು. ರೋಟರಿ ಕ್ಲಬ್ ಕುಡ್ಲ ಪೂರ್ವ ಉಂದಿತ ನೀಲಿಟ್ಟು ಸಮರ್ಪಣಾ 2022 ಪನ್ಪುಣ ಕಾರ್ಯಕ್ರಮ ಕುಡ್ಲಾಡು ನಡೆತಂಡು. ರೋಟರಿ ಸಂಸ್ಥೆದ ಶಾಂತರಾಮ ಶೆಟ್ಟಿ ಬಿನ್ನೆರೆನೆ ಎದುಕೊಂಡಿರು. ರೋಟರಿ ಸಂಸ್ಥೆದ ಡಿಆರ್ಎಫ್ಸಿ ಸೂರ್ಯನಾರಾಯಣ ರಾವ್ ಕಾರ್ಯಕ್ರಮದ ಬಗೆಟ್ ಮಾಹಿತಿ ಕೊರಿಯರು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ,
ವಿದ್ವಾನ್ ಜಿಎಸ್ ನಟೇಶ್ ಬಿನ್ನೆರಾದಿತ್ತೇರು. ಟಿಆರ್ಎಫ್ ಟ್ರಸ್ಟಿ ಡಾ ಭರತ್ ಪಾಂಡ್ಯ ಕಾರ್ಯಕ್ರಮ ಉದಿಪನ ಮಲ್ತೇರು. ಇಂಟರಾಕ್ಟ್ ಕ್ಲಬ್ ಮಾಹಿತಿ ಬಗೆಟ್ ಬೂಕು ಬಿಡುಗಡೆ ಮಲ್ತೇರು. ಭರತ್ ಪಾಂಡ್ಯ ಪಾತಿರ್ದು ಭಾರತಡು ಪೋಲಿಯೋ ಸೀಕಿ ಇಜ್ಜಂದಿನಂಚ ಮಲ್ಪೆರೆ ರೋಟರಿ ಸಂಸ್ಥೆ ಕಾರ್ಯಗುದಿತೊನ್ನ ಕಾರ್ಯಕ್ರಮಲಿನ ಬಗೆಟ್ ತಿರಿಪಾಯರು. When a young boy happened to be passing by and he said, "Uncle, don't you know that this tree you are planting is going to bear fruit only after 30 years? Do you think that you are going to live long enough to enjoy the fruits of this tree that you are planting?" So the old man continued doing his work, and when he had finished planting the tree, he looked up and said that, "Son, I know that I am not going to live long enough to enjoy the fruits of this tree that I am planting. But in my whole life, I have enjoyed fruits of the trees that were planted by my fathers and my forefathers. I am planting this tree not for myself. I am planting it for my children, their children and their grandchildren." ವಿದ್ವಾನ್ ಜಿಎಸ್ ನಟೇಶ್ ವಿಶೇಷ ಉಪನ್ಯಾಸ ಕೊರಿಯರು. ವಿದೇಶಿ ಪ್ರವಾಸಿಗರು ನಮ್ಮ ದೇಶಕ್ಕೆ ಬಂದು ಬಡತನವನ್ನು ನೋಡಿಕೊಂಡು ಅವರು ನಿರಾಶರಾಗದೇನೆ ಇಲ್ಲಿರುವ ಸಂಸ್ಕಾರವನ್ನು, ಇಲ್ಲಿರುವ ತತ್ವಯುತವಾದ ಸತ್ವಯುತವಾದ ಬದುಕನ್ನು ಕಂಡುಕೊಂಡು ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿದ ಅನೇಕ ಉದಾಹರಣೆಗಳಿದ್ದಾವೆ. ಎಂಥ ಅದ್ಭುತವಾದ, ನಾವು ಪ್ರತಿ ದಿವಸ ನಾವು ಊಟ ಮಾಡುವಾಗ ಅನ್ನದ ಒಟ್ಟಿಗೆ ಕೇಳ್ಕೋಬೇಕಂತೆ, ಈ ಅನ್ನ ಊಟ ಮಾಡ್ತಿದ್ದೀನಲ್ಲ ಅದು ನನ್ನ ಬೆವರಿನಿಂದ ದುಡ್ಕೊಂಡು ಬೇಯಿಸ್ಕೊಂಡು ತಿಂತಾ ಇದ್ದೀನೋ ಅಥವಾ ಬೇರೆಯವ್ರಿಗೆ ಕಣ್ಣೀರು ಹಾಕಿಸಿ ಆ ಕಣ್ಣೀರಿಂದ ಬೇಯಿಸ್ಕೊಂಡು ತಿಂತಾ ಇದ್ದೀನೋ, ಪ್ರತಿ ದಿವಸ ಊಟ ಮಾಡುವಾಗ ಕೇಳ್ಕೊ. ರೋಟರಿ ಕ್ಲಬ್ ಜಿಲ್ಲಾ ಗವರ್ನರ್ ಪ್ರಕಾಶ್ ಕಾನಂದ್ ವಿಚಾರಕೂಟ ಉದಿಪನ ಮಲ್ತದು ಎಡ್ಡೆಪು ಬಯಕೇರು. ರೋಟರಿ ಕ್ಲಬ್ ಸಂಸ್ಥದ ಬೇರಿಸಾಯಗು ಉಪ್ಪುನ ದಾಣಿಲೆಗ್ ಸಮ್ಮಾನದ ಮರ್ಯಾದೆ ಮಲ್ತೇರು. ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪಾದು ಕುರಿಯರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕುಡ್ಲದ 38ನೇ ಬ್ರಹ್ಮಾವರ ಘಟಕದ ಉದಿಪನ ಲೇಸು ಬೊಕ ಮೀನಾಕ್ಷಿ ಕಲ್ಯಾಣ ಆಟ ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ಬಂಟೆರ್ನ ಭವನಡು ನಡತ್ತನೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕುಡ್ಲದ 38ನೇ ಬ್ರಹ್ಮಾವರ ಘಟಕದ ಉದಿಪನ ಲೇಸು ಬೊಕ ಮೀನಾಕ್ಷಿ ಕಲ್ಯಾಣ ಆಟ ಉಡುಪಿ ಜಿಲ್ಲೆ ಬ್ರಹ್ಮಾವರದ ಬಂಟೆರ್ನ ಭವನಡು ನಡತ್ತನೆ. ಸಂಸ್ಥೆದ ಒತ್ತುಗುರು ಕಾರ್ಯರು ರಾಜರಾಮ ಶೆಟ್ಟಿ ಮಾತೆರೆಲ್ನ ಎದುಕೊಂಡಿರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿದ ದುಂಬುದ ಗುರುಕಾರ್ಯರು ಪ್ರೊಫೆಸರ್ ಎಂಎಲ್ ಸಾಮಗ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ 38ನೇ ಘಟಕ ಉದಿಪನ ಮಲ್ತದು ಎಡ್ಡೆಪು ಬಯಕೇರು. ಇನ್ನು ಈ ಕಾಲ ಧರ್ಮಕ್ಕೆ ಅನುಸಾರವಾಗಿ ಯಕ್ಷಗಾನದ ಅಭಿವೃದ್ಧಿ ಆಗಲಿ ಅಂತ ನಾನು ಆಶಿಸ್ತೇನೆ. ನನ್ನ ಹಿರಿಯರಿಗೂ ನಾನು ಗೌರವವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಮತ್ತು ನೀವು ಈ ಅರ್ಹತೆಯನ್ನು ಕೊಟ್ಟದ್ದು, ಈ ಸ್ಥಾನವನ್ನು, ಈ ಕೆಲಸವನ್ನು ವಹಿಸಿಕೊಟ್ಟದ್ದು ನಮ್ಮ ಸಾಮಗ ಮನೆತನಕ್ಕೆ ಅಂತಲೇ ನಾನು ಅದನ್ನು ಸ್ವೀಕಾರ ಮಾಡಿಕೊಂಡಿದ್ದೇನೆ. ಇನ್ನೊಮ್ಮೆ ಎಲ್ಲರಿಗೂ ನನ್ನ ಶುಭಾಶಯಗಳು. ನಮಗೆಲ್ಲ ದೇವರು ಒಳ್ಳೆಯದನ್ನು ಮಾಡಲಿ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ನಿಗೆ ದೇವರು ಚೆನ್ನಾಗಿ ಆಶೀರ್ವಾದವನ್ನು ಮಾಡಲಿ. ಫೌಂಡೇಶನ್ ತಾಪಕರು ಪಟ್ಲ ಸತೀಶ್ ಶೆಟ್ಟಿ ಸಂಸ್ಥೆ ತಾಪನೆ ಆಯ್ನ ಬೊಕ್ಕ ಆಯ್ತ ಉದ್ದೇಶಗಳಿನ ಬಗೆಟ್ ಮಾಹಿತಿ ಕುರಿಯರು. ಅನೇಕ ಕಲಾವಿದರುಗಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನನಗೆ ಅದು ಸಂತೋಷ ಆಯಿತು. ಅದು ಮುಖ್ಯ ಅಂತ. ಕೆಲವರು ನಮಗೆ ಏನಿಲ್ಲ ಮರ್ರೆ, ಇವತ್ತು ನಾವ್ಯಾಕೆ ಹೋಗಬೇಕು ಎಂಬುದಾಗಿ ಅದನ್ನು ಯೋಚನೆ ಮಾಡ್ತಾರೆ. ಅಂಥದ್ದು ದಯವಿಟ್ಟು ಬೇಡ. ನಾವು ಎಲ್ಲರೂ ನೋಡಿ, ಇವರೆಲ್ಲರೂ ಇಷ್ಟು ಜನ ಇಲ್ಲಿ ಸೇರಿದ್ದಾರೆ ನನ್ನ ಮೇಲಿನ ಪ್ರೀತಿಯಿಂದ. ಇದು ಪ್ರಾಮಾಣಿಕವಾಗಿ ನಾನು ಹೇಳಲೇಬೇಕು. ಯಕ್ಷಗಾನ ಕಲಾವಿದರ ಮೇಲೆ ಎಲ್ರಿಗೂ ಪ್ರೀತಿ ಇದೆ. ಅವರವರಷ್ಟಕ್ಕೆ ಎಲ್ಲರೂ ಅವರವರಷ್ಟಕ್ಕೆ ಕೊಡುಗೆಗಳನ್ನು ಮಾಡ್ತಾ ಇದ್ದಾರೆ, ಸಹಕಾರಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಪಟ್ಲ ಸತೀಶ ಮಾಡ್ತಾ ಇದ್ದಾನೆ ಅಂತ ಒಂದು ಅಭಿಮಾನದಿಂದ ತಾವುಗಳೆಲ್ಲರೂ ಇಲ್ಲಿ ಸೇರಿದ್ದೀರಿ. ನಾನು ಅದಕ್ಕೆ ನಿಮಗೆ ಚಿರಋಣಿ. ಟ್ರಸ್ಟ್ದ ಬ್ರಹ್ಮಾವರ ಘಟಕದ ಮರ್ಯಾದೆ ಗುರುಕಾರ್ಯರು ಶೇಡಿಕೊಡ್ಲು ವಿಠಲ ಶೆಟ್ಟಿ ಗುರುಕಾರ್ಮಿದ ಪಾತಿರ ಪಂಡಿರು. ಏನೇ ಇರಲಿ, ಈ ಫೌಂಡೇಶನ್ನ ಬಗ್ಗೆ ಈಗಾಗಲೇ ಸತೀಶ್ ಶೆಟ್ಟಿ ಅವರು ಹೇಳಿದ್ದಾರೆ. ಈ ಘಟಕದಿಂದ ರೆಕಮೆಂಡೇಶನ್ ಮಾಡಿದವರಿಗೆ ಮಾತ್ರ ಪ್ರಶಸ್ತಿಯನ್ನು ನಾವು ಕೊಡ್ತೇವೆ ಅಂತೇಳಿ ಹೇಳಿ. ಆದ್ದರಿಂದ ಎಲ್ಲರೂ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಯಾಕಂದರೆ ಅರ್ಹ ಅಭ್ಯರ್ಥಿಗಳನ್ನು, ಕಷ್ಟದಲ್ಲಿ ಯಾರಿದ್ದಾರೆ ಅಥವಾ ಮನೆ ಇಲ್ಲದಿದ್ದವರು ಯಾರಿದ್ದಾರೆ ಅಂಥವರನ್ನು ನಾವು ಗುರುತಿಸಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕು. ಈ ಸಾಲದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಎಂಎ ನಾಯಕ್ ಮಂದಾರ್ತಿ ಲೇಸಿಡು ಸಮ್ಮಾನದ ಮರ್ಯಾದೆ ಪಡೆದು ಯಕ್ಷಧ್ರುವ ಸಂಸ್ಥೆಗೆ ಸೊಲ್ಮೆ ಸಂದಾಯರು. ಬ್ರಹ್ಮಾವರ ಘಟಕದ ನಿಲೆಟ್ ಫೌಂಡೇಶನ್ ಟ್ರಸ್ಟ್ದ ಗುರುಕಾರ್ಯರು ಪಟ್ಲ ಸತೀಶ್ ಶೆಟ್ರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಮಂದಾರ್ತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಎಚ್ ಧನಂಜಯ ಶೆಟ್ಟಿ, ಗುರು ಪ್ರಸಾದಿತ ಸಾಲಿಗ್ರಾಮ ಮೇಳದ ವ್ಯವಸ್ಥಾಪಕರು ಪಿ ಕಿಶನ್ ಹೆಗ್ಡೆ,
ಬ್ರಹ್ಮಾವರ ಬಂಟೆರ್ನ ಸಂಘದ ಗುರುಕಾರ್ಯರು ಸುಧಾಕರ ಶೆಟ್ಟಿ ಮೈರ್ಮಾಡಿ, ಹಿರಿಯ ನಾಗರಿಕ ವೇದಿಕೆ ಬ್ರಹ್ಮಾವರದ ಗುರುಕಾರ್ಯರು ಉದಯಕುಮಾರ್ ಶೆಟ್ಟಿ ಬಿನ್ನೆರಾದು ಪಾಲ್ದೊಂಡಿರು. ಕಾರ್ಯಕ್ರಮಟು ವಿಶೇಷವಾದ ಮಾನ್ವಿ ಪನ್ಪನ ಪೊಣ್ಣನ ಭಾಗವತಿಗೆ ಮಾತೆರ್ನಲ ಮೆಚ್ಚುಗೆಗೆ ಸಂದನು. ಬಡಗುತಿಟ್ಟದ ಆಟದ ಕಲಾವಿದರಿಡಿದು ಮೀನಾಕ್ಷಿ ಕಲ್ಯಾಣ ಆಟ ಮುಡ್ದು ಬತ್ತಂಡು. ಓಡಿಪುಡು ಐತರ ಉಡುಪಿ ಜಿಲ್ಲಾ ಫ್ಲವರ್ ಡೆಕೋರೇಟರ್ಸ್ ಯಜಮಾನರ ಸಂಘ ಉದಿಪನಾಡು. ಓಡಿಪುದ ಶಾಸಕರು ಕೆ ರಘುಪತಿ ಭಟ್ ಸಂಘವನ್ನು ಉದಿಪನ ಮಲ್ತೇರು. ಒಡಿಪುಡು ಐತಾರ ಉಡುಪಿ ಜಿಲ್ಲಾ ಫ್ಲವರ್ ಡೆಕೋರೇಟರ್ಸ್ ಯಜಮಾನಿರ್ನ ಸಂಘ ಉದಿಪನಗೂ ಅಟ್ಟಣೆ ಮಲ್ತಿದ್ದೇರು. ಸಂಘದ ಗುರುಕಾರ್ಯರು ಅಕ್ಷಯ್ ಜೈನ್ ಎದುಕೊಂದು ಸುರುತ ಪಾತೆರ ಪಂಡಿರು. ಈ ಜಿಲ್ಲೆಯ ಸಮಸ್ತ ಫ್ಲವರ್ ಡೆಕೋರೇಟರ್ಗಳು ಈಗಾಗಲೇ ಉಭಯ ಜಿಲ್ಲೆಯಾಗಿರುವಂತಹ ನಮ್ಮ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಈಗಾಗಲೇ ನಾವು ಅವರು ಡೆಕೋರೇಟರ್ ಯೂನಿಯನ್ ಅನ್ನು ಉದ್ಘಾಟನೆ ಮಾಡಿದ್ದು ನಾವು ಕಣ್ಣಾರೆ ನೋಡಿದ್ದೇವೆ. ಹಾಗೆ ಅವರ ಮಾರ್ಗದರ್ಶನದೊಂದಿಗೆ ನಾವು ಈಗ ನಮ್ಮ ಉಡುಪಿ ಜಿಲ್ಲೆಯ ಫ್ಲವರ್ ಡೆಕೋರೇಟರ್ ಒಂದೇ ಸೂರಿನ ಅಡಿಯಲ್ಲಿ ಒಟ್ಟಾಗಬೇಕು, ನಮ್ಮ ಬೇಡುಕೆಗಳನ್ನು ನಾವೆಲ್ಲ ಸೇರಿ ಧ್ವನಿಯಾಗಬೇಕು ಮತ್ತು ನಮ್ಮೆಲ್ಲರ ನೋವುಗಳನ್ನು ಒಟ್ಟಾಗಿ ಸ್ಪಂದಿಸಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಈಗ ಶ್ರೀ ಕೃಷ್ಣನ ನಾಡಿನಲ್ಲಿ ಅಭೂತಪೂರ್ವ ನಮ್ಮ ಈ ಸಂಘದ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಒಡಿಪುದ ಶಾಸಕರು ಕೆ ರಘುಪತಿ ಭಟ್ ಒಡಿಪು ಜಿಲ್ಲಾ ಫ್ಲವರ್ ಡೆಕೋರೇಟರ್ಸ್ ಯಜಮಾನರ್ನ ಸಂಘವನ್ನು ಉದಿಪನ ಮಲ್ತೇರು. ರಘುಪತಿ ಭಟ್ ಪಾತಿರ್ದು ಒಡಿಪು ಜಿಲ್ಲೆದ ಬೊಳ್ಳಿಪರ್ಬದ ಲೆಕ್ಕಡು ಡಾಕ್ಟರ್ ಜಿ ಶಂಕರ್ ಸಲಹೆದಂಜ ಜಿಲ್ಲಾಡಳಿತ ರಜತೋತ್ಸವ ಸಮಿತಿ ಸಾಯಡು ರಾಷ್ಟ್ರಮಟ್ಟದ ಫ್ಲವರ್ ಡೆಕೋರೇಟರ್ಸ್ ಎಕ್ಸ್ಪೋ ಮಲ್ಪೋಡು ಅವಕ್ಕೆ ಸಹಕಾರ ಕೊರ್ಪುಣು ಪಂಡಿರು. ನನ್ನ ಪ್ರಕಾರ ಫ್ಲವರ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅವರಿಗೆ ಈಗ ಪ್ರಸ್ತುತ ಯಾವುದೇ ಸಮಸ್ಯೆ ಅಂತ ಹೇಳುವಂತದ್ದು ಇರ್ಲಿಕ್ಕಿಲ್ಲ. ಸಮಸ್ಯೆ ಬರ್ಬೋದು, ಇನ್ನು ಮುಂದೆ ಯಾವಾಗಾದರೂ ನಾವು ಜಾಗೃತರಾಗಬೇಕು ಅಂತ ಸಂಘಟನೆಯನ್ನ ಇವತ್ತು ಮಾಡಿದಿರಿ. ಅದಕ್ಕೆ ಇಷ್ಟು ದೊಡ್ಡ ರೀತಿಯಲ್ಲಿ ನೀವು ಮಾಡಿದಿರಿ. ಇದು ನಿಮಗೆ ನಿಜವಾಗಿ ಸಂಘಟನೆಯ ಭವಿಷ್ಯ ಇವತ್ತಿನ ನಿಮ್ಮ ಕಾರ್ಯಕ್ರಮದಲ್ಲಿ ಕಾಣ್ತದೆ. ಡಾಕ್ಟರ್ ಜಿ ಶಂಕರ್ ಹೇಳಿದ ಹಾಗೆ ಇಡೀ ಸುಂದರವಾಗಿ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೀರಿ. ಅಂದರೆ ಎಂಟ್ರೆನ್ಸ್ ಆಗುವಾಗಲೇ ಫ್ಲವರ್ ಡೆಕೋರೇಟರ್ಸ್ನವರದ್ದು ಕಾರ್ಯಕ್ರಮ ಅಂತ ಹೈವೇಲಿ ಹೋಗುವವರಿಗೆ ಗೊತ್ತಾಗುವಂಥದ್ದು. ಯಾಕಂದರೆ ದಿನನಿತ್ಯ ಶಾಮಿಲಿಯನ್ನು ಜನ ನೋಡ್ತಾ ಇರ್ತಾರೆ. ಆದರೆ ಇವತ್ತು ಫ್ಲವರ್ ಡೆಕೋರೇಟರ್ಸಿಂದ ಸುಂದರೀಕೃತಗೊಂಡಂಥ ಶಾಮಿಲಿ ಇವತ್ತಾಗಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿದೆ. ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ದ ತಾಪಕರು ಡಾಕ್ಟರ್ ಜಿ ಶಂಕರ್ ಸಂಘದ ಗುರುತು ಮೋರ ಬಿಡುಗಡೆ ಮಲ್ತದು ಪಾತಿರ್ದು ಸಂಘ ಏಪಲ ಒಗ್ಗಟ್ಟು ಉಪ್ಪಡು ಹೊಸ ನಮೂನೆದ ಕಾರ್ಯಡು ಜನಕ್ಲೇಗ ನಿಕ್ಲಿನ ಹೊಸತನ ಬೊಕ್ಕ ವಿಶೇಷತೆಯನ್ನು ತೋಜಾವಡು ಪಂಡಿರು. ನಿಮ್ಮ ಸಂಘ ಒಂದು ರಿಜಿಸ್ಟರ್ ಆಗಿ ನಿಮ್ಮ ಕಾರ್ಮಿಕರ ಸಮಸ್ಯೆ ಇರಬಹುದು, ಏನಾದರೂ ಇದ್ರೆ ನಿಮ್ಮ ಒಗ್ಗಟ್ಟನ್ನು ಕಾದುಕೊಂಡು ನಿಮ್ಮ ಏನು ಸಮಸ್ಯೆ ಇದ್ರೆ ನನ್ನ ಹತ್ರ ಬರಬಹುದು. ಭಟ್ರು ಕೂಡ ಅದಕ್ಕೆ ಖಂಡಿತ ಸ್ಪಂದಿಸ್ತಾರೆ. ಈಗಾಗಲೇ ಹೇಳಿದ್ರು ಅವ್ರು ನನ್ನ ಹತ್ರ. ನಾನು ಹೇಳಿದೆ ಸರ್ ಅವ್ರದ್ದು ಒಂದು 2-3 ಡಿಮಾಂಡ್ಸ್ ಇದೆ, ಅದನ್ನೊಂದು ಫುಲ್ಫಿಲ್ ಮಾಡಿ ಸರ್ ಅಂತ ಹೇಳಿದೆ. ಖಂಡಿತ ಅದ್ರ ಬಗ್ಗೆ ನಾನು ಆ್ಯಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಏನು ಡೆಕೋರೇಟರ್ ಸಂಘ ಇದೆ ನಿಮ್ಮಲ್ಲಿ ಒಗ್ಗಟ್ಟಿರಲಿ. ಖಂಡಿತ ನಾವೆಲ್ಲರೂ ನಿಮಗೆ ಇವತ್ತೆಲ್ಲ ದೊಡ್ಡ ದೊಡ್ಡ ಇವರು ನಮ್ಮ ವೇದಿಕೆ ಮೇಲೆ ಇದ್ದಾರೆ, ಅವರೆಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಫ್ಲವರ್ ಡೆಕೋರೇಟರ್ಸ್ ಕ್ಷೇತ್ರಡು 25 ವರ್ಷದೊಳದಿಂಚ ಕೆಲಸ ಮಲ್ತದೊಪ್ಪನ ಹಿರಿಯರಿಗೆ ಸನ್ಮಾನದ ಮರ್ಯಾದೆ ಮಲ್ತೇರು. ಉದ್ಯಮಿಲೈನ ಪುರುಷೋತ್ತಮ ಶೆಟ್ಟಿ, ಮನೋಹರ ಶೆಟ್ಟಿ, ಜೆರ್ರಿ ವಿನ್ಸೆಂಟ್ ಡಯಸ್, ಜಯಕರ್ ಶೆಟ್ಟಿ ಇಂದ್ರಾಳಿ, ಸಾಫಲ್ಯ ಟ್ರಸ್ಟ್ದ ನಿರುಪಮ ಪ್ರಸಾದ್, ಜಿಲ್ಲಾ ಸೌಂಡ್ಸ್ ಅಂಡ್ ಲೈಟ್ಸ್ ಯಜಮಾನರ ಸಂಘದ ಗುರುಕಾರ್ಯರು ಉದಯಕುಮಾರ್, ಎಸ್ಕೆಪಿಎ ಒಡಿಪುದ ಗುರುಕಾರ್ಯರು ಜನಾರ್ದನ ಕೊಡವೂರು, ಹಲಿಮಾ ಸಬ್ಜಾ ಆಡಿಟೋರಿಯಂ ದನಿ, ಜಲೀಲ್ ಸಾಹೇಬ್, ದಕ್ಷಿಣ ಕನ್ನಡ ಜಿಲ್ಲಾ ಫ್ಲವರ್ ಡೆಕೋರೇಟರ್ಸ್ ದನಿಕ್ಲಿನ ಸಂಘದ ಗುರುಕಾರ್ಯರು ಅಶ್ವಿತ್ ಕೊಟ್ಟಾರಿ, ಪ್ರಧಾನ ಕಾರ್ಯಂತಿರು ಸುಲಕ್ಷಣ್ ಬೀರೈ, ಕೋಶಾಧಿಕಾರಿ ವಿಲ್ಫ್ರೆಡ್ ಪಿಂಟು, ಒಡಿಪು ಜಿಲ್ಲಾ ಫ್ಲವರ್ ಡೆಕೋರೇಟರ್ಸ್ ದನಿಕ್ಲಿನ ಸಂಘದ ಪ್ರಧಾನ ಕಾರ್ಯಂತಿರು ಪ್ರಸನ್ನ ಶೆಟ್ಟಿ ಕಾಪು, ಕೋಶಾಧಿಕಾರಿ ಸುರೇಶ್ ಅಮೀನ್, ಸಂಘಟನಾ ಕಾರ್ಯಂತಿರು ಈಶಾನ್ ಬಳ್ಳಾರ್, ಒತ್ತುಗುರುಕಾರ್ಯರು ದಾಮೋದರ ಜೋಗಿ, ಶಂಕರ್, ವಿಲ್ಮಾ ಕ್ಯಾರಲ್ ಪಾಲ್ದೆ ತುಂಡಿರು. ಪ್ರಶಾಂತ್ ಶೆಟ್ಟಿ ಹಾಮಂಜೆ ಬೊಕ ಸಾಹಿಲ್ ರೈ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಲಾತ್ ಸುದ್ದಿ ಬೊಕ ಮನರಂಜನೆಗ ತೂನಿಪ್ಲೆ ನಮ್ಮ ಕುಡ್ಲ 24/7 ಸೊಲ್ಮೆಲು.